ಯುವಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಯುವಜನತೆಯಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿರುವ ಎಂಆರ್ ವಾಸುದೇವ ಹೇಳಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ತಾನು ಸ್ಪರ್ಧಿಸುತ್ತಿದ್ದು ಕನ್ನಡದ ಉಳಿವಿಗಾಗಿ ಎಲ್ಲಾ ಪ್ರಯತ್ನಗಳನ್ನು ನಡೆಸುವುದಾಗಿ ಹೇಳಿದರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಕನ್ನಡ ನಾಮಫಲಕ, ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಸೇರಿದಂತೆ ಕನ್ನಡ ಪರವಾದ ಅನೇಕ ಕ್ರಮಗಳನ್ನು ಕೈಗೊಂಡಿರುವುದಾಗಿ ಹೇಳಿದ್ದಾರೆ. ಇದಲ್ಲದೆ ಕನ್ನಡ ಸಾಹಿತ್ಯದಲ್ಲೂ ತೊಡಗಿಸಿಕೊಂಡಿರುವ ತನಗೆ ಈ ಬಾರಿ ಅವಕಾಶ ನೀಡಬೇಕೆಂದು ಅವರು ಮನವಿ ಮಾಡಿದರು. ಸರ್ಕಾರಿ ಶಾಲೆಗಳನ್ನು ಉಳಿಸುವ, ಮಂಗಳೂರಿನಲ್ಲಿ ಕನ್ನಡ ಭವನ ನಿರ್ಮಾಣ, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ಕನ್ನಡ ಪರಿಷತ್ ಸದಸ್ಯರನ್ನಾಗಿಸುವ ಕಾರ್ಯ ಮಾಡುವುದಾಗಿ ಅವರು ಪುನರುಚ್ಚರಿಸಿದರು. ಸುಮಾರು 4500 ಜನಗಳಲ್ಲಿ 300-400 ಜನ ಇಲ್ಲ, ಒಂದು ತೀರು ಹೋಗಿದ್ದಾರೆ, ಇಲ್ಲ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಆ ಅಡ್ರೆಸ್ನಲ್ಲಿ ಅವರಿಲ್ಲ. ಹಾಗಾಗಿ ಒಂದು 4200 1,500 ಜನಗಳ ಮನೆಗೆ ಹೋಗಿದ್ದು. ಅಲ್ಲಿ ಹೋಗೋದಕ್ಕೂ ಬಹಳ ಕಷ್ಟ ಇದೆ. ನೀವು ಸುಳ್ಯದಂತ ಜಾಗದಲ್ಲಿ ನೀವು ನೋಡಿದರೆ ಒಂದೆರಡು ಗುಡ್ಡ ಇಳಿದು ರಸ್ತೆ ಇಳಿದು ಮಳೆಯ ಕಾಲದಲ್ಲಿ ಮಳೆಯಲ್ಲಿ ರಸ್ತೆ ಅಂತ ಅನ್ನೋದಲ್ಲ, ಅದು ನೀರು ಹರಿತಾ ಇರೋ ಜಾಗದಲ್ಲಿ ನಮ್ಮ ವೆಹಿಕಲ್ ಹೋಗಬೇಕು ಅಂತ ಜಾಗದಲ್ಲಿ ಒಂದೇ ಮನೆಯಲ್ಲಿ ಒಬ್ಬರೇ ವೋಟರ್, ಆ ಒಬ್ಬರೇ ವೋಟರ್ ಅಲ್ಲಿ ಇಲ್ಲದೆ ಇದ್ರೆ ನಾನು ವಾಪಸ್ಸು ಸಹ ಬಂದಿದ್ದೇನೆ. ಹಾಗಾಗಿದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಒಂದು ಈ ಒಂದು ಚುನಾವಣೆಗೆ ನಿಂತು ಅಂದ್ರೆ ನನಗೇನು ಅನ್ಸುತ್ತೆ ಅಂದ್ರೆ ಕನ್ನಡ ಸಮ್ಮೇಳನಗಳು ನಿಜವಾಗಿಯೂ ಬೇರಿನ ಮಟ್ಟಕ್ಕೆ ಇಳಿಬೇಕಾಗಿದೆ. ಅದು ಕನ್ನಡ ಜನರಿಗೆ